ವಿಧಿಯ ಆಟಕ್ಕೆ ಒಂದು ಸುಂದರ ಕುಟುಂಬವೇ ಬಲಿಯಾಗಿದೆ. ಅನಾರೋಗ್ಯದ ಬೇಸರದಲ್ಲಿ ಪತ್ನಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಆಕೆಯ ಮುಖ ನೋಡಕ್ಕೆ ಆತುರದಲ್ಲಿ ಓಡಿಬಂದ ಪತಿ ರಸ್ತೆ ಅಪಘಾತದಲ್ಲಿ ಪ್ರಾಣ ಬಿಟ್ಟಿದ್ದಾರೆ. ಒಂದೇ ದಿನ ತಂದೆ ತಾಯಿಯನ್ನ ಕಳೆದುಕೊಂಡ ಆ ಮೂವರು ಪುಟ್ಟ ಮಕ್ಕಳ ಕಥೆ ಕೇಳಿದ್ರೆ ಕಲ್ಲು ಮನಸ್ಸಿನವರಿಗೂ ಕಣ್ಣೀರು ಬರುತ್ತೆ. ಬೈಲಹೊಂಗಲದ ಅರವಳ್ಳಿ ಗ್ರಾಮದ ಮಧುರಾ ಮತ್ತು ಕರೆಪ್ಪ ದಂಪತಿಗಳ ಜೀವನ ಸುಂದರವಾಗಿತ್ತು. ಆದರೆ ಮಧುರಾ ಅವರಿಗೆ ಕಾಡ್ತಾ ಇದ್ದ ಅನಾರೋಗ್ಯ ಎಲ್ಲವನ್ನೂ ಕಿತ್ತುಕೊಂಡಿದೆ. ವಿಷ ಸೇವಿಸಿದ್ದ ಮಧುರಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ರು. ಈ ಸುದ್ದಿ ಕೇಳಿ ಕಂಗಾಲಾದ ಪತಿ ಕರೆಪ್ಪ ಹೇಗಾದರೂ ಮಾಡಿ ಪತ್ನಿಯನ್ನ ನೋಡಬೇಕು ಅಂತ ಬೆಳಗಾವಿ ಆಸ್ಪತ್ರೆಗೆ ಹೊರಟಿದ್ರು. ಆದರೆ ಅರವಳ್ಳಿ ಕ್ರಾಸ್ ಹತ್ರ ರಸ್ತೆ ದಾಟುವಾಗ ವೇಗವಾಗಿ ಬಂದ ಕೆಎಸ್ಆರ್ಟಿಸಿ ಬಸ್ ಕರೆಪ್ಪ ಅವರ ಜೀವವನ್ನೇ ಬಲಿ ಪಡಕೊಂಡಿದೆ. ಮದುವೆಯಾಗಿ 9 ವರ್ಷ ಕಳೆದಿದ್ದ ಈ ದಂಪತಿಗೆ 3 ಮಕ್ಕಳಿದ್ದಾರೆ. ಈಗ ತಂದೆ ತಾಯಿ ಇಬ್ಬರನ್ನೂ ಕಳೆದುಕೊಂಡ ಆ ಮಕ್ಕಳು ಅನಾಥರಾಗಿ ನಿಂತಿದ್ದಾರೆ. ಮಕ್ಕಳ ಅಳು ಆ ದೇವರಿಗೆ ಕೇಳಿಸ್ತಾ ಇಲ್ವಾ ಅಂತ ಊರಿನವರೆಲ್ಲ ಮಮ್ಮಲ ಮರುಗುತ್ತಿದ್ದಾರೆ. ಒಂದೇ ಮನೆಯಿಂದ 2 ಶವಗಳು ಹೊರಬರ್ತಾ ಇರೋದು ನೋಡಕ್ಕಾಗ್ತಾ ಇಲ್ಲ. ಬೈಲಹೊಂಗಲ ಪೊಲೀಸರು ಈಗ ಈ ಘಟನೆ ಬಗ್ಗೆ ಕೇಸ್ ದಾಖಲಿಸಿದ್ದಾರೆ. ಒಂದು ಸಣ್ಣ ಅಜಾಗರೂಕತೆ ಅಥವಾ ಹಣೆಬರಹ ಹೇಗೆಲ್ಲ ಆಟ ಆಡುತ್ತೆ ನೋಡಿ. ಆ ದೇವರಿಗಾದರೂ ಕಣ್ಣಿಲ್ವಾ ಅಂತ ಇಡೀ ಅರವಳ್ಳಿ ಗ್ರಾಮ ಕೇಳ್ತಾ ಇದೆ. ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.